ತುಳುನಾಡಿನಾದ್ಯಂತ ಇದೀಗ ಭಾರಿ ಸದ್ದು ಮಾಡ್ತಾ ಇರೋ ಅಲೆಗೋಸ್ಕರ ಆಲ್ಬಮ್ ನಾಳೆ ಅಂದ್ರೆ ಜೂನ್ 30ರಂದು ರಿಲೀಸ್ ಆಗೋ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಆದ್ರೆ ಅಲೆಗೋಸ್ಕರ ಎಲ್ಲಿ ರಿಲೀಸ್ ಆಗುತ್ತೆ, ಆಲ್ಬಮ್ ಅನ್ನು ಯಾರು ರಿಲೀಸ್ ಮಾಡ್ತಿದ್ದಾರೆ ಎನ್ನುವುದು ಗೊತ್ತಿದ್ಯಾ? ಅದಕ್ಕೆ ಉತ್ತರ ಮುಂದಿದೆ ನೋಡಿ. ಯಸ್, ನೌಷಾದ್ ಕ್ಲಾಸಿಕ್ ನಿರ್ದೇಶನದ ಅಲೆಗೋಸ್ಕರ ಜೂನ್ 30ರಂದು ಮಂಗಳೂರಿನ ಬಿಜೈನಲ್ಲಿರೋ ಬಿಗ್ ಸಿನಿಮಾದಲ್ಲಿ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆದ್ರೆ, ತುಳುನಾಡ ಚಿತ್ರ ಯೂಟ್ಯೂಬ್ ಚಾನೆಲ್ ನಲ್ಲಿ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಆಗಲಿದೆ. ತುಳು ಚಿತ್ರರಂಗದ ದಿಗ್ಗಜರಲ್ಲಿ ಒಬ್ಬರಾದ ಕೋಸ್ಟಲ್ ವುಡ್ ಡೈನಾಮಿಕ್ ಸ್ಟಾರ್ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಈ ಮ್ಯೂಸಿಕಲ್ ಆಲ್ಬಮ್ ಅನ್ನು ರಿಲೀಸ್ ಮಾಡಲಿದ್ದಾರೆ. ಒಂದು ಆಲ್ಬಮ್ ಸಿನಿಮಾದಂತೆ ಈ ರೀತಿ ಸದ್ದು ಹಾಗೆ ಸುದ್ದಿ ಮಾಡ್ತಾ ಇರೋದು ಇದೇ ಮೊದಲು. ಅದೇ ರೀತಿ ಬಿಗ್ ಸಿನಿಮಾದಂತ ಮಲ್ಟಿ ಸ್ಕ್ರೀನ್ ನಲ್ಲಿ ಒಂದು ಆಲ್ಬಮ್ ರಿಲೀಸ್ ಆಗುತ್ತೆ ಅಂದ್ರೆ ಅಲೆಗೋಸ್ಕರದ ಗತ್ತು ಇನ್ನು ಯಾವ ರೀತಿ ಇರಬೇಕು ಎಂದು ನೀವೇ ಊಹಿಸಿಕೊಳ್ಳಿ. ಇನ್ನು ಹೊಸಬರಿಗೆ ಸದಾ ಪ್ರೋತ್ಸಾಹ ನೀಡೋ ಕೋಸ್ಟಲ್ ವುಡ್ ಟೈಗರ್ ನಿರ್ಮಾಪಕ ರಾಜೇಶ್ ಬ್ರಹ್ಮ ಅವರು ಕೂಡ ಅಲೆಗೋಸ್ಕರ ಟೀಮ್ಗೆ ಹೆಗಲ್ಗೊಟ್ಟಿದ್ದಾರೆ. ಹೀಗಾಗಿ ಕಡಬಾಡಿ ಕಟ್ಟಪ್ಪ ಚಿತ್ರದ ಸ್ಕ್ರೀನಿಂಗ್ ಮಧ್ಯೆ ಅಲೆಗೋಸ್ಕರ ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ವಿಶೇಷ ಅಂದ್ರೆ ಕಡಬಾಡಿ ಕಟ್ಟಪ್ಪ ಚಿತ್ರದ 95ನೇ ದಿನದ ಸಂಭ್ರಮದಲ್ಲಿ ಅಲೆಗೋಸ್ಕರ ರಿಲೀಸ್ ಆಗ್ತಾ ಇದೆ. ಈ ಮೂಲಕ ಕೋಸ್ಟಲ್ ವುಡ್ ನಲ್ಲಿ ಹೊಸ ಟ್ರೆಂಡ್ಗೆ ನಾಂದಿ ಹಾಡಿದ್ದಾರೆ ನಿರ್ಮಾಪಕ ರಾಜೇಶ್ ಬ್ರಹ್ಮ ಅವರು. ಇನ್ನು ಈಗಾಗಲೇ ಅಲೆಗೋಸ್ಕರ ಆಲ್ಬಮ್ ನ ಟ್ರೈಲರ್ ಬಿಡುಗಡೆಯಾಗಿದ್ದು, ಬೆರಳೆಣಿಕೆಯ ದಿನಗಳಲ್ಲೇ 7Kಗೂ ಹೆಚ್ಚು ವೀಕ್ಷಕರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಲ್ಬಮ್ಗಾಗಿ ಕಾಯ್ತಾ ಇರೋ ಆಲ್ಬಮ್ ಪ್ರಿಯರಂತೂ ನಾಳೆ ಬೆಳಿಗ್ಗೆ 11 ಗಂಟೆಯವರೆಗೆ ಕಾಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.